ಪತಿಯೊಬ್ಬ ಶೀಲ ಶಂಕಿಸಿ ಪತ್ನಿಯ ಉಸಿರುಗಟ್ಟಿಸಿ ಕೊಂದು ಪರಾರಿಯಾದಂತಹ ಪ್ರಕರಣ ಬೆಂಗಳೂರಿನ ತಾವರಕೆರೆಯ ಸುಭಾಷ್ ನಗರದ ಫ್ಲಾಟ್ನಲ್ಲಿ ನಡೆದಿದೆ. 22 ವರ್ಷ ಪ್ರಾಯದ ನಾಜ್ ಕೊಲೆಯಾದ ಮಹಿಳೆ. ಆರೋಪಿ ಪತಿ ನಾಜೀರ್ ಹುಸೇನ್ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. 6 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಈ ದಂಪತಿ ತಾವರಕೆರೆಯ ಸುಭಾಷ್ ನಗರದ ಫ್ಲಾಟ್ನಲ್ಲಿ ಬಂದು ವಾಸವಿದ್ದರು. ನಾಸೀರ್ ಪ್ರೀತಿಯಲ್ಲಿ ಬಿದ್ದಿದ್ದಂತಹ ನಾಜ್ ತನ್ನ ಹೆತ್ತವರು ಒಪ್ಪಿಸಿ ಮದುವೆಯಾಗಿದ್ರು. ನಾಸೀರ್ಗೆ ತಂದೆ ತಾಯಿ ಇಲ್ಲ, ಆದರೆ ಆತನ ಉತ್ತಮ ಗುಣಗಳನ್ನು ಕಂಡಿದ್ದಂತಹ ನಾಜ್ ತಂದೆ ಈ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ರು. ನಾಜೀರ್ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಇತ್ತೀಚೆಗಷ್ಟೇ ನಾಜ್ ಗರ್ಭಿಣಿಯಾಗಿದ್ರು. ಈ ವಿಚಾರವನ್ನ ಗಂಡನಿಗೆ ತಿಳಿಸಿದಾಗ ನಾಸೀರ್ ಹೆಂಡತಿಯ ಮೇಲೆ ಅನುಮಾನ ಪಟ್ಟಿದ್ದಾನೆ. ಇದು ತನ್ನ ಮಗುವಲ್ಲ ಎಂದು ಕಿರಿಕ್ ಮಾಡಿದ ಆತ ಗರ್ಭಪಾತ ಮಾಡಿಸುವಂತೆ ಒತ್ತಾಯವನ್ನ ಮಾಡಿದ್ದ. ಆದರೆ ನಾಜ್ ಇದಕ್ಕೆ ಒಪ್ಪಿರಲಿಲ್ಲ. ಇದೇ ವಿಚಾರವಾಗಿ ಪತಿ ಪತ್ನಿಯ ನಡುವೆ ಜಗಳ ನಡೀತಾ ಇತ್ತು. ಇದು ವಿಕೋಪಕ್ಕೆ ತಿರುಗಿ ನಾಸೀರ್ ತನ್ನ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ಬಳಿಕ ತಾನು ಪತ್ನಿಯನ್ನ ಕೊಂದಿರುವ ವಿಚಾರವನ್ನ ಆಕೆಯ ಅಣ್ಣನಿಗೆ ಮೆಸೇಜ್ ಮಾಡಿ ತಲೆಮರೆಸಿಕೊಂಡಿದ್ದಾನೆ. ಸದ್ದುಗುಂಟೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ.